ಸಮಸ್ಯೆಗಳ ಸರಮಾಲೆಯಲ್ಲಿ ಸಾಲ್ವಾಗದಿರ್ತಕ್ಕಂಥ ಸಮಸ್ಯೆಗಳ ಮಧ್ಯೆ ಇವತ್ತು ನಾವು ತೊಳಲಾಡುತ್ತಿದ್ದೇವೆ. ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಸಾಲ ನೀಡಿರ್ತಕ್ಕಂಥ ಫೈನಾನ್ಸ್ ಮತ್ತು ಬ್ಯಾಂಕ್ಗಳು ಮನೆ ಬಾಗಿಲಿಗೆ ಬಂದು ಇವರಿಗೆ ತೊಂದರೆ ಕೊಡ್ತಿದ್ದಾರೆ. ತೊಂದರೆಗಳನ್ನು ಅನುಭವಿಸಿಕೊಂಡು ಸರ್ಕಾರಕ್ಕೆ ಬೇಕಾದಷ್ಟು ಲಾಭವನ್ನು ಮಾಡಿಕೊಡ್ತಿದ್ದೇವೆ. ಆದರೆ ನಮ್ಮ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತು ಕಳಕಳಿ ಇಲ್ಲ. ಒಂದು ಗಣಿಯಲ್ಲಿ ದುಡಿತಕ್ಕಂಥ ವಾಹನಗಳಿಗೆ ಇವತ್ತು ರೇಟ್ ನಿಗದಿ ಆಗಿಲ್ಲ. ಇಲ್ಲಿ RTO ಮತ್ತು ಜಿಲ್ಲಾಧಿಕಾರಿ ಹೇಳ್ತಾರೆ ಇದು ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಈಗ ನಮಗೆ ಅತಿ ಅಗತ್ಯವಾಗಿದ್ದು ನಮಗೆ ಟ್ರಕ್ ಟರ್ಮಿನಲ್. ಇನ್ನೂ ಟ್ರಕ್ ಟರ್ಮಿನಲ್ ಆಗಲಿಲ್ಲ. ಯಾಕಂದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ರೋಡಲ್ಲಿಟ್ಟರೆ ಪೊಲೀಸರದ್ದು ತೊಂದರೆ. 50-60 ಕಿಲೋಮೀಟರ್ ರೇಡಿಯಸ್ ಅಲ್ಲಿ 3 RTOಗಳಿದ್ರು ರಾಜಾರೋಷವಾಗಿ ಓವರ್ಲೋಡು ಟ್ರಕ್ಗಳು ಹೋಗ್ತಾ ಇವೆ. ಯಾವುದೇ ಒಂದು ಆಕ್ಷನ್ ಅನ್ನು ಅವರು ತಗೊಳ್ತಾ ಇಲ್ಲ. ಅತಿ ಶೋಷಿತ ವರ್ಗ ಅಂತ ಹೇಳಬೇಕಾದ್ರೆ ಇವತ್ತು ನಮ್ಮ ಟ್ರಕ್ ಮಾಲೀಕರು ರೋಡಲ್ಲಿ ನಿಂತಿರ್ತಕ್ಕಂಥ ಒಂದು ಗಾಡಿ ಅಪಘಾತ ಆದರೆ ಆ ಅವಧಿಯಲ್ಲಿ ಎಕ್ಸಿಬಿಷನ್ ಸಹ ಕೊಡ್ತಾ ಇಲ್ಲ. ಮನೆ ಬಾಗಿಲಿಗೆ ಬಂದು ಕಿರುಕುಳ ಕೊಡ್ತಾರೆ ಸಿಂಗಲ್ ಗಾಡಿ. ಇವತ್ತು ನಮಗೆ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಇವತ್ತು ಸಮಸ್ಯೆಗಳ ಸರಮಾಲೆಯಲ್ಲಿ ಸಾಲ್ವಾಗದಿರ್ತಕ್ಕಂಥ ಸಮಸ್ಯೆಗಳ ಮಧ್ಯೆ ಇವತ್ತು ನಾವು ತೊಳಲಾಡುತ್ತಿದ್ದೇವೆ. ಈ ಬಗ್ಗೆ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಏನೊಂದು ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ವಿಷಯದಲ್ಲಿ ಮುಂದಾಗ್ತಿಲ್ಲ. ಬಹಳ ಮುಖ್ಯವಾಗಿ ಇವತ್ತು ಏನಾಗಿದೆ ಅಂದರೆ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಕಲ್ಲಿದ್ದಲಿನಲ್ಲಿ ಮಿಶ್ರಣ ಆಗ್ತಿದೆ. ಡೀಸೆಲ್ ಕಳವಾಗ್ತಿದೆ. ಸಾಲ ನೀಡಿರ್ತಕ್ಕಂಥ ಫೈನಾನ್ಸ್ ಮತ್ತು ಬ್ಯಾಂಕ್ಗಳು ಮನೆ ಬಾಗಿಲಿಗೆ ಬಂದು ಇವರಿಗೆ ತೊಂದರೆ ಕೊಡ್ತಿದ್ದಾರೆ. ಅದರ ಮಧ್ಯದಲ್ಲಿ ಈ ವಿಮೆ ಕ್ಲೈಮ್ ಮಾಡುವಾಗ ವಿಳಂಬ ಮಾಡೋದ್ರಿಂದ ಸಾಕಷ್ಟು ತೊಂದರೆಗಳಾಗ್ತಿದ್ದಾವೆ. ಈಗ ಹಳೆ ವಾಹನ ಮತ್ತು ಹೊಸ ವಾಹನಗಳ ಮಧ್ಯದಲ್ಲಿ ಬರ್ತಕ್ಕಂಥ ಈ ಯಂತ್ರಗಳ ಜೋಡಣೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದೇವೆ. ಇವತ್ತು ನಾವು 28% GST, ಟೋಲ್ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಎಲ್ಲ ವ್ಯವಸ್ಥೆಗಳನ್ನು ನಾವು ನಿಭಾಯಿಸಿಕೊಂಡು ತೊಂದರೆಗಳನ್ನು ಅನುಭವಿಸಿಕೊಂಡು ಸರ್ಕಾರಕ್ಕೆ ಬೇಕಾದಷ್ಟು ಲಾಭವನ್ನು ಮಾಡಿಕೊಡ್ತಿದ್ದೇವೆ. ಆದರೆ ನಮ್ಮ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತು ಕಳಕಳಿ ಇಲ್ಲ. ಇವತ್ತು ಒಬ್ಬ ರಿಕ್ಷಾ ಮಾಲೀಕ, ಒಬ್ಬ ಟ್ಯಾಕ್ಸಿ ಮಾಲೀಕ ಜಿಲ್ಲಾಧಿಕಾರಿ ಮುಂದೆ ಕೂತ್ಕೊಂಡು ರೇಟನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 400-500 ವೆಹಿಕಲ್ಸ್ ಕಲ್ಲಿದ್ದಲು ಒಂದು ಗಣಿಯಲ್ಲಿ ದುಡಿತಕ್ಕಂಥ ವಾಹನಗಳಿಗೆ ಇವತ್ತು ರೇಟ್ ನಿಗದಿ ಆಗಿಲ್ಲ. ಇವತ್ತು ರಾಜ್ಯ ಸರ್ಕಾರ ರೇಟ್ ನಿಗದಿಪಡಿಸ್ತಕ್ಕಂಥ ವಿಚಾರದಲ್ಲಿ ಜಿಲ್ಲಾಧಿಕಾರಿ ನಿರ್ದೇಶನ ಕೊಟ್ಟಿದ್ದರೆ ಇಲ್ಲಿ RTO ಮತ್ತು ಜಿಲ್ಲಾಧಿಕಾರಿ ಹೇಳ್ತಾರೆ ಇದು ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಹಾಗಾಗಿ ಇನ್ನು ಬರುವ ದಿನಗಳಲ್ಲಿ ನಾವು ಯಾವ ರೀತಿ ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕನ್ನೋದ್ರ ಬಗ್ಗೆ ಒಂದು ಪ್ರಾಧಿಕಾರ ರಚನೆ ಮಾಡಿ ಅಂತ ಕೇಳ್ಕೊಂಡಿದ್ದೇವೆ. ಅದಕ್ಕೂ ಸಹ ಒಂದು ಸರ್ಕಾರದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಟ್ರಕ್ ಟರ್ಮಿನಲ್ ಮಾಡ್ತಕ್ಕಂಥ ವಿಷಯದಲ್ಲಿ ಸಹ ಮೀಟಿಂಗ್ಗಳು ಆಗಿದ್ದಾವೆ. ಜಮೀನು ಮಂಜೂರಾತಿ ಆಗಿರ್ತಕ್ಕಂಥ ವಿಷಯ ಸಹ ಇದೆ. ಅದ್ರ ಬಗ್ಗೆ ಅಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಈಗ ಅವರು ಈ ಬಗ್ಗೆ ಹೇಳಲಿಕ್ಕಿದ್ದಾರೆ. ನಾನು ಸಲಹೆಗಾರ ಚಂದ್ರ ಅಂತ ಹೇಳಿ, ನನ್ನ ಬಲಬದಿಯಲ್ಲಿ ಸುನಿಲ್ ಡಿಸೋಜ ಜನರಲ್ ಸೆಕ್ರೆಟರಿ, ಪಕ್ಕದಲ್ಲಿ ಸುಶಾಂತ್ ಶೆಟ್ಟಿ ಅಂತ ಹೇಳಿ ಅವರು ಅಧ್ಯಕ್ಷರು, ಪಕ್ಕದಲ್ಲಿ ನಮ್ಮ ಸುಜಿತಾ ಅವರವರು ಗೌರವಾಧ್ಯಕ್ಷರು, ಮತ್ತು ನಮ್ಮ ಜಾಯಿಂಟ್ ಸೆಕ್ರೆಟರಿ ವಿಶ್ವಾಸ ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಈಗ ನಮಗೆ ಅತಿ ಅಗತ್ಯವಾಗಿದ್ದು ನಮಗೆ ಟ್ರಕ್ ಟರ್ಮಿನಲ್. ನಾವು ಟ್ರಕ್ ಟರ್ಮಿನಲ್ ಬೇಡಿಕೆಯನ್ನು ತುಂಬ ವರ್ಷದಿಂದ ಸರ್ಕಾರಕ್ಕೆ ಮುಂದಿಟ್ಟಿದ್ದೇವೆ DC ಅವರ ಮೂಲಕ. ಆದರೆ ಇವತ್ತಿನವರೆಗೂ ನಮ್ಮ ಮನವಿಯನ್ನು ಟ್ರಕ್ ಟರ್ಮಿನಲ್ ಮನವಿಯನ್ನು ಹಾಗೆ ನೇಣುಗುದಿಯಲ್ಲಿದೆ. ಇನ್ನೂ ಟ್ರಕ್ ಟರ್ಮಿನಲ್ ಆಗಲಿಲ್ಲ. ನಮಗೆ ಅಲ್ಲಿ ಅತಿ ಅಗತ್ಯವಾಗಿದೆ. ಯಾಕಂದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ರೋಡಲ್ಲಿಟ್ಟರೆ ಪೊಲೀಸರದ್ದು ತೊಂದರೆ ಅಥವಾ ಪಬ್ಲಿಕ್ಗೆ ತೊಂದರೆ, ಎಲ್ಲ ತೊಂದರೆ ಆಗುತ್ತೆ. ನಮಗೆ ನಮ್ಮ ಒಂದು ಟ್ರಕ್ ಟರ್ಮಿನಲ್ ಅದರಲ್ಲಿ ಬೇಕಾದ ವ್ಯವಸ್ಥೆ ಸೌಕರ್ಯವನ್ನು ನಾವು ಏನೇನು ಬೇಕು ಆ ವಿಚಾರವಾಗಿ ನಾವು ಲಿಖಿತ ಮುಖತವಾಗಿ ಮನವಿಯನ್ನು ಕೊಟ್ಟಿದ್ದೇವೆ. ಅದನ್ನು ಅತಿ ಶೀಘ್ರದಲ್ಲಿ ಸರ್ಕಾರ ಮಾಡಿಕೊಟ್ಟರೆ ನಮಗೆ ಅನುಕೂಲ ಅಂತ ನಮ್ಮದು. ನನ್ನ ಹೆಸರು ಸುಶಾಂತ್ ಶೆಟ್ಟಿ, ದಕ್ಷಿಣ ಕನ್ನಡ ಟ್ರಕ್ ಓನರ್ ಅಸೋಸಿಯೇಷನ್ನ ಅಧ್ಯಕ್ಷ. ನಮ್ಮ ಮಂಗಳೂರಿನಿಂದ ಓವರ್ಲೋಡು ಇನ್ನೂ ಹೋಗ್ತಾ ಇದೆ. ಹೊರ ರಾಜ್ಯಗಳಿಗೆ ಮಣ್ಣು ಕನ್ಯಾನ ವಿಟ್ಲ ಪರಿಸರದಲ್ಲಿ ಇವಾಗ ಮಂಗಳೂರಿನ ಹೃದಯ ಭಾಗವಾದ ಏಯಡಿಂದ ಕೂಡ ಓವರ್ಲೋಡು ಮಣ್ಣು ಹೋಗ್ತಾ ಇದೆ. ಅದು ಓವರ್ಲೋಡು 5 ಟನ್ 10 ಟನ್ ಅಲ್ಲ, 20-30 ಟನ್ ಹೆಚ್ಚುವರಿ ಓವರ್ಲೋಡ್ ಹಾಕ್ಕೊಂಡು ಟ್ರಕ್ಗಳು ಇದೇ ನಮ್ಮ ಶಿರಾಡಿ ಮುಖಾಂತರವಾಗಿ ಮಂಗಳೂರು RTO, ಬಂಟ್ವಾಳ, ಪುತ್ತೂರು ಈ 3 RTO ಖಾಲಿ ನಮ್ಮದು ಒಂದು 50-60 ಕಿಲೋಮೀಟರ್ ರೇಡಿಯಸಲ್ಲಿ 3 RTOಗಳಿದ್ರು ರಾಜಾರೋಷವಾಗಿ ಮೂಡುಬಿದ್ರೆಯಿಂದ, ಕನ್ಯಾರದಿಂದ, ಮಂಗಳೂರಿಂದ ಓವರ್ಲೋಡು ಟ್ರಕ್ಗಳು ಹೋಗ್ತಾ ಇವೆ. ಇದರ ಬಗ್ಗೆ ಹಲವು ಬಾರಿ ನಾವು ಆ ಸಂಬಂಧಪಟ್ಟ ಇಲಾಖೆಗಳಿಗೆ RTO ಅಧಿಕಾರಿಗಳಿಗೆ ಹೇಳಿದರು. ಯಾವುದೇ ಒಂದು ಆ್ಯಕ್ಷನನ್ನು ಅವರು ತಗೊಳ್ತಾ ಇಲ್ಲ. ಇದರ ಹಿಂದೆ ಏನಿದೆ ಅಂತ ಹೇಳಿಬಿಟ್ಟು ಅವರೇ ನಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ಇನ್ನೊಂದು ಜಿಲ್ಲಾಡಳಿತಕ್ಕೂ ಕೂಡ ಅಷ್ಟೇ. ನಾವು ಇದರ ಬಗ್ಗೆ ಆಲ್ರೆಡಿ ನಾವು ಹೇಳಿದ್ದೇವೆ ಇದರ ಬಗ್ಗೆ ಕೂಡ. ಬಟ್ ಏನು ಒಂದು ರೆಸ್ಪಾನ್ಸು ಕ್ಲಿಯರಾಗಿ ನಮಗೆ ರೆಸ್ಪಾನ್ಸು ಜಿಲ್ಲಾಡಳಿತ ಕೂಡದಿಂದ ಬರ್ತಾ ಇಲ್ಲ. RTOಗಳಿಂದಾಗಲಿ ಹಾಗೆಯೇ ಆಲ್ರೆಡಿ ನಾವು ತುಂಬ ಸಲ ಇದರ ಬಗ್ಗೆ ಹೇಳಿದೆವು ಕೂಡ. ಯಾವುದೇ ಒಂದು ಕರೆಕ್ಟ್ ಒಂದು ನಮಗೆ ಆನ್ಸರ್ ಸಿಗ್ತಾ ಇಲ್ಲ ಯಾವ ಒಂದು ಡಿಪಾರ್ಟ್ಮೆಂಟಿಂದನೂ ಕೂಡ. PLI ಮುಖಾಂತರ ನಮಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಅತಿ ಶೋಷಿತ ವರ್ಗ ಅಂತ ಹೇಳಬೇಕಾದ್ರೆ ಇವತ್ತು ನಮ್ಮ ಟ್ರಕ್ ಮಾಲೀಕರು ಹೇಳ್ಕೊಳ್ಳಿಕ್ಕೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಅದರಲ್ಲಿ ತೊಡಗಿಸಿ ಇವತ್ತು ಏನೂ ಲಾಭ ಇಲ್ಲದೆ ಇವತ್ತು ಕಷ್ಟ ಅನುಭವಿಸ್ತಿದ್ದಾರೆ.
ಕೋಟ್ಯಾಂತರ ರೂಪಾಯಿ ಲಾಭ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಮ್ಮಿಂದ ಹೋಗ್ತಿದೆ. ಒಂದು ಬಿಡಿಗಾಸಿನ ಲಾಭವನ್ನು ಸಹ ಈ ಸರ್ಕಾರ ನಮಗೆ ಕೊಡ್ತಾ ಇಲ್ಲ ಸರ್. ನಮ್ಮದು ಖಾಲಿ ಬರೀ ಮಂಗಳೂರು ಪೋರ್ಟ್ನಿಂದ ಹೋಗ್ತಕ್ಕಂಥ ಟ್ರಕ್ಕುಗಳೇ ಸುಮಾರು 500 ವೆಹಿಕಲ್ಸ್ ಇದ್ದಾವೆ ಪರ್ ಡೇ 12 ವೀಲ್ 14 ವೀಲ್ 16 ವೀಲ್ ಟೋಟಲ್. ಮಂಗಳೂರಿಂದ 1000 ಗಾಡಿ ಲೋಡ್ ಆಗುತ್ತೆ ಡೈಲಿ. ಎವರೇಜ್ 1000 ಗಾಡಿ ಲೋಡ್ ಆಗುತ್ತೆ ಮಂಗಳೂರಿಂದ, ಇನ್ಕ್ಲೂಡಿಂಗ್ MRPL, BSF, ಪೆಟ್ರೋಲಿಯಂ ಸೇರಿದರೆ ಜಾಸ್ತಿ ಆಗ್ತದೆ. ಮತ್ತು ಇವತ್ತು ನಾವು ನಮ್ಮ ಬಾಡಿಗೆಯನ್ನು ಫಿಕ್ಸ್ ಮಾಡೋ ರೀತಿಯಲ್ಲಿ ಕೂಡ ಇಲ್ಲ. ಅದಕ್ಕೆ ಯಾಕಂದರೆ ಕಾರಣ ಅಂತ ಹೇಳಿದ್ರೆ ನಮಗೆ ಯಾವ ರೀತಿಯಲ್ಲಿ ಸರ್ಕಾರ ಕಡೆಯಿಂದ ಆಗಲಿ ಅಥವಾ ನಮಗೆ ಡೈರೆಕ್ಟ್ ಆಗಿರುವಂಥ ಡಿಪಾರ್ಟ್ಮೆಂಟ್ ಅಂದರೆ RTO ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಇರ್ಬೋದು, ಯಾವುದೇ ರೀತಿಯ ನಮಗೆ ಸಹಕಾರ ಮಾಡ್ತಾ ಇಲ್ಲ. ಇವತ್ತು ಒಂದು ಕಂಪನಿಯ ಒಂದು ಸಾಗಾಣಿಕೆಯನ್ನು ಮಾಡೋ ಒಂದು ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಆತನ ಸಿಮೆಂಟ್ ಅಥವಾ ಸ್ಟೀಲನ್ನು ನಾವು ಲೋಡ್ ಮಾಡುವಾಗ ಆ ಲೋಡಿಂಗ್ ಚಾರ್ಜಸ್ ಅಂತ ಹೇಳಿದ್ರೆ ಬ್ಯಾಂಕ್ಗಳಿಗೆ ಬಿಡೋದಿಲ್ಲ. ಅದು ಹೊರತಾಗಿ ನಮಗೆ RC ಕಾಪಿ ಇಶ್ಯೂ ಮಾಡಿದಂಥ ಸರ್ಕಾರದ RTO ಆಫೀಸ್ಗಳಲ್ಲಿ ಅಥವಾ ಜಿಲ್ಲಾಡಳಿತದ ಮುಂದೆ ಹೋಗಿ ನಾವು ನಮ್ಮ ಟ್ರಕ್ಗಳನ್ನು ನೀಡುವಂಥ ಕೆಲಸವನ್ನು ಮಾಡೇ ಮಾಡ್ತೇವೆ. ಇದು ನಮ್ಮ ಕೊನೆಯ ನಿರ್ಧಾರವಾಗಿರ್ತದೆ. ಇಲ್ಲ ಎಲ್ಲ ವಿಧದಲ್ಲಿ ಸಹ ನಮಗೆ ಅನ್ಯಾಯ ಆಗ್ತಿದೆ. ಎಲ್ಲ ವಿಧದಲ್ಲಿ ಅನ್ಯಾಯ ಆಗ್ತಿದೆ. ಇವತ್ತು ಟೈರ್ ಕಾಸ್ಟ್ ಜಾಸ್ತಿ ಆಗ್ತಿದೆ, ನಿಮಗೆಲ್ಲ ಗೊತ್ತಿದೆ. ಗ್ರೀಸಿಂಗಿಂದ ಹಿಡ್ಕೊಂಡು ಒಂದು ಏರಿಂದ ಹಿಡ್ಕೊಂಡು ಪ್ರತಿಯೊಂದಕ್ಕೂ ಸಹ ದಿನೇ ರೇಟ್ ಜಾಸ್ತಿ ಆಗ್ತಿದ್ದಾವೆಲ್ಲ. ಅಲ್ಲಿ ರೇಟ್ ಯಾವುದೂ ಕಡಿಮೆ ಆಗ್ತಿಲ್ಲ. ಇವತ್ತು ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಡೀಸೆಲ್ ರೇಟ್ ಜಾಸ್ತಿ ಆಗಿದ್ದರಿಂದ ಎಷ್ಟು ಲಕ್ಷ ನಮಗೆ ಲಾಸ್ ಆಗುತ್ತೆ ಅನ್ನೋದ್ರ ಜೊತೆಯಲ್ಲಿ ಇವತ್ತು ಈ ಬ್ಯಾಂಕಿನವರು ರೋಡಲ್ಲಿ ನಿಂತಿರ್ತಕ್ಕಂಥ ಒಂದು ಗಾಡಿ ಅಪಘಾತ ಆದರೆ ಆ ಅವಧಿಯಲ್ಲಿ ಎಕ್ಸಿಬಿಷನ್ ಸಹ ಕೊಡ್ತಾ ಇಲ್ಲ. ಮನೆ ಬಾಗಿಲಿಗೆ ಬಂದು ಕಿರುಕುಳ ಕೊಡ್ತಾರೆ ಸಿಂಗಲ್ ಗಾಡಿ. ಡಿಲೇ ಆಗಿ ನಾವು ಕರೆಸ್ಪಾಂಡೆನ್ಸ್ ಮಾಡಿದ್ದೇವೆ, ಪತ್ರ ವ್ಯವಹಾರಗಳು ಆಗಿದ್ದಾವೆ. ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಗಳು ಸರಿಯಾಗಿ ಕ್ರಮ ಕೈಗೊಳ್ತಾ ಇಲ್ಲ ಈ ಬಗ್ಗೆ. ಉದಾಹರಣೆಗೆ ನಾವು 2014-15ರಲ್ಲಿ ಮಂಗಳೂರಿಂದ ಬಳ್ಳಾರಿಗೆ ಹೋಗಬೇಕಿದ್ರೆ ನಮಗೆ ಒಂದು ಟನ್ನಿಗೆ 1600 ರೂಪಾಯಿ ಬಾಡಿಗೆ ಇತ್ತು. ಆವಾಗ ನಮ್ಮ ವಾಹನಗಳ ಬೆಲೆ 25ರಿಂದ 28 ಲಕ್ಷ. ಇವತ್ತು ನಮ್ಮ ಗಾಡಿ ವ್ಯಾಲ್ಯೂ 45ರಿಂದ 50 ಲಕ್ಷ, ನಮ್ಮ ಬಾಡಿಗೆ 1200. ಬಾಕಿ ಎಲ್ಲ ವಿಷಯಗಳಲ್ಲಿ ಅವರಿಗೆ ಹೆಚ್ಚಳ ಆಗ್ತಾ ಇದೆ. ಟೈರ್ ಬೆಲೆ ಇಡ್ತಾ ಇದೆ, ಸ್ಪೇರ್ ಪಾರ್ಟ್ಸ್ ಇಡ್ತಾ ಇದೆ, GSTಯಲ್ಲಿ ಅವರಿಗೆ ಜಾಸ್ತಿ ಆಗ್ತದೆ, ಇನ್ಶೂರೆನ್ಸ್ಗಳು ಜಾಸ್ತಿ ಆಗ್ತದೆ. ಇವತ್ತು ಒಂದು ಇನ್ಶೂರೆನ್ಸ್ ನಾವು ಖರೀದಿ ಮಾಡುವಾಗ 1 ಲಕ್ಷದ ಇನ್ಶೂರೆನ್ಸಲ್ಲಿ 48,000 ಥರ್ಡ್ ಪಾರ್ಟಿ ಅಂತ ನಾವು ಕೊಡ್ತಾ ಇದ್ದೇವೆ. ಖಚಿತವಾಗಿ ಇಂಡಿವಿಜುವಲಿ ಚಿಕ್ಕ ಸಂಘಟನೆಗಳೆಲ್ಲ ಇವತ್ತು ನಮ್ಮದು ಭಾಳ ಬೃಹದಾಕಾರವಾಗಿ ಬೆಳೆದಿದೆ ಸರ್. ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋರಿಲ್ಲ. ಆವಾಗ ಫೋನ್ ಬರುತ್ತೆ ಮೇಡಮ್ ತುಂಬ, ಅದನ್ನ ನಿಲ್ಲಿಸ್ಬೇಡಿ, ನಿಮ್ಗೆ ಏನು ಡಿಮಾಂಡ್ ಇದೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ. ಬಟ್ ಯಾವುದು ಆಗಿಲ್ಲ ಇಷ್ಟವರೆಗೆ. ಅದು ಬರುತ್ತೆ, ಇಮಿಡಿಯೇಟ್ ಬರುತ್ತೆ, ಬನ್ನಿ ಮೀಟಿಂಗ್ ಬನ್ನಿ ಅಂತ. ಬಂದಾಯಿತು, ನಾವು ನೋಡ್ತೇವೆ, ಲೆಟ್ರ್ ಕೊಡಿ. ನಾವು ಲೆಟ್ರ್ ಕೊಟ್ಟೋದೆಲ್ಲ ಫೈಲ್ ಕಾಪಿ ಇದೆ ನಮ್ಮ ಹತ್ರ, ಬೇಕಾದ್ರೆ ನಿಮ್ಗೆ ಕೊಡ್ಬೋದು. ಅದು ಫೈಲ್ ಕಾಪಿ ಅಲ್ಲೇ ಇದೆ. ಅದಾದ್ಮೇಲೆ ಅದು ಏನಾಗೋದಿಲ್ಲ. ಗೌರ್ಮೆಂಟಿಂದ ಕಿಲೋಮೀಟರ್ ವೈಸ್ ಏನು ಮಾಡೋದು, ಕೇಳಲೇಬೇಕಲ್ಲ ಮೇಡಮ್. ಮಂಗಳೂರು, ಬಂಟ್ವಾಳ, ಪುತ್ತೂರು 50 ಕಿಲೋಮೀಟರ್ ರೇಡಿಯಸಲ್ಲಿ 3 RTOಗಳಿದ್ದರು. ದಿನಕ್ಕೆ 1 ಗಾಡಿ ಹಿಡಿದು ಕೇಸ್ ಆಗ್ತಾ ಇಲ್ಲ. ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡದ ಗಾಡಿಗಳಿಗಿಂತ ಹೊರ ರಾಜ್ಯದ ಗಾಡಿಗಳೇ ಜಾಸ್ತಿ. ಅದರಲ್ಲಿ AP ರಿಜಿಸ್ಟ್ರೇಷನ್ ಗಾಡಿಗಳು. ಸುಪ್ರೀಂ ಕೋರ್ಟ್ ಆರ್ಡರ್ ಸ್ಪಷ್ಟವಾಗಿದೆ, ಹೆವಿ ಲೋಡ್ ಹೋಗಬಾರ್ದು ಅಂತ ಹೇಳ್ಕೊಂಡು. ಈಗ ಮಳೆಗಾಲ ಬಂತು, ಈಗ ಶಿರಾಡಿ ರೋಡ್ ಡ್ಯಾಮೇಜ್ ಆಗುತ್ತೆ. ಇವರು ಹಾಕೊಂಡು ಹೋಗೋ 50-60 ಟನ್ನಿಗೆ ಇನ್ನು ಎಲ್ಲ ಗಾಡಿಗಳನ್ನು ನಿಲ್ಲಿಸ್ತಾರೆ. ಎಲ್ರಿಗೂ ಇನ್ನೂ ಪ್ರತಿಯೊಂದು ಗಾಡಿಯವರಿಗೆ ಇನ್ನೂ ತೊಂದರೆ ಮಾಡ್ತಾರೆ. ಹೆವಿ ಗಾಡಿಗಳು ಇನ್ನು ಹೋಗ್ಲಿಕ್ಕಿಲ್ಲ ಅಂತ. ಇದನ್ನೇ ಮೊದಲೇ ನಿಲ್ಲಿಸಬೇಕಿತ್ತಲ್ಲ. ಇನ್ನು ಮಳೆಗಾಲ ಬಂದಮೇಲೆ ಇದನ್ನೆಲ್ಲ ಈಗ ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ಗಾಡಿಗಳು ನಿಲ್ಲಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನಾವು ಯಾವ ರೂಟಿಂದ ಹೋಗಬೇಕು? ನಾವು ರೂಟ್ ಚೇಂಜ್ ಮಾಡೋದ್ರೆ ಎಕ್ಸ್ಟ್ರಾ ಫ್ರೈಟ್ ಕೊಡೋದಿಲ್ಲ ಯಾವ ಕಂಪನಿಯವರು. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ